ಪ್ರಸಿದ್ಧ ಚಿನ್ನಾಭರಣ ಮಾರಾಟ ಮಳಿಗೆ ಆಭರಣ ಜ್ಯುವೆಲ್ಲರ್ಸ್ ಉಡುಪಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಿಸಲಾಯಿತು. ಆಭರಣ ಜ್ಯುವೆಲ್ಲರ್ಸ್ ಮತ್ತು ಆಭರಣ ಮೋಟಾರ್ಸ್ ಸಹಯೋಗದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಟ್ರೆಸರ್ ಹಂಟ್ ಸ್ಪರ್ಧೆಯನ್ನು ಉಡುಪಿಯಲ್ಲಿ ಏರ್ಪಡಿಸಲಾಗಿತ್ತು. ಸುಮಾರು 40ಕ್ಕೂ ಅಧಿಕ ಮಹಿಳೆಯರು ಉತ್ಸಾಹದಿಂದಲೇ ಈ ವಿಭಿನ್ನ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಮಹಿಳಾ ದಿನಾಚರಣೆಯ ಅಂಗವಾಗಿ ಉಡುಪಿಯ ಆಭರಣ ಜ್ಯುವೆಲ್ಲರ್ಸ್ ಮತ್ತು ಆಭರಣ ಮೋಟಾರ್ಸ್ ವತಿಯಿಂದ ಟ್ರೆಷರ್ ಹಂಟ್ ಅನ್ನು ಆಯೋಜಿಸಲಾಗಿತ್ತು. ಆಭರಣ ಸಮೂಹ ಸಂಸ್ಥೆಗಳ ಸಂಧ್ಯಾ ಸುಭಾಷ್ ಕಾಮತ್ ಮತ್ತು ವೀಣಾ ಮಹೇಶ್ ಕಾಮತ್ ಸ್ಪರ್ಧೆಯನ್ನು ಉದ್ಘಾಟಿಸಿದರು. ಟ್ರೆಷರ್ ಹಂಟ್ ಸ್ಪರ್ಧೆಯಲ್ಲಿ 40 ಮಹಿಳೆಯರು ತಮ್ಮ ಕಾರುಗಳೊಂದಿಗೆ ಈ ಸ್ಪರ್ಧೆಯಲ್ಲಿ ಅತ್ಯುತ್ಸಾಹದಿಂದ ಭಾಗವಹಿಸಿದ್ರು. ನಿಟ್ಟೂರು, ಅಂಬಾಗಿಲು, ಪೆರಂಪಳ್ಳಿ, ಮಣಿಪಾಲ, ಕಲ್ಸಂಗ, ಉಡುಪಿ, ಕರಾವಳಿ ಬೈಪಾಸ್ ಮಾರ್ಗವಾಗಿ ಸಾಗಿದ ಕಾರುಗಳ ಈ ಸ್ಪರ್ಧೆ ನಿಟ್ಟೂರಿನಲ್ಲಿ ಮುಕ್ತಾಯಗೊಂಡಿತು. ಈ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ವಿಜೇತರಾಗಿ ಡಾಕ್ಟರ್ ಮಂಜರಿ ಚಂದ್ರ, ಸುಮಾ ಸತೀಶ್, ರತ್ನಮಾಲಾ, ದ್ವಿತೀಯ ಬಹುಮಾನ ವಿಜೇತರಾಗಿ ಅವನಿ ಶೆಟ್ಟಿ ಮತ್ತು ತೃತೀಯ ಬಹುಮಾನ ವಿಜೇತರಾಗಿ ಗಾಯತ್ರಿ ಉಪಾಧ್ಯ ಚಿನ್ನದ ನಾಣ್ಯವನ್ನು ಬಹುಮಾನವಾಗಿ ಪಡೆದುಕೊಂಡರು. ಭಾಗವಹಿಸಿದ ಎಲ್ಲ ಸ್ಪರ್ಧಾಳುಗಳಿಗೆ ಆಕರ್ಷಕ ಉಡುಗೊರೆಯನ್ನ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ನೂತನ ಶ್ರೇಣಿಯ ಆಲ್ ನ್ಯೂ ವಿಟಾರಾ ಬ್ರಿಜಾ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಸಂಸ್ಥೆಯ ಸಂಧ್ಯಾ ಸುಭಾಷ್ ಕಾಮತ್ ಹಾಗೂ ವೀಣಾ ಮಹೇಶ್ ಕಾಮತ್ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಆಭರಣ ಸಮೂಹ ಸಂಸ್ಥೆಗಳ ನಿರ್ದೇಶಕರಾದ ಸುಭಾಷ್ ಎಂ ಕಾಮತ್ ಮತ್ತು ಮಹೇಶ್ ಎಂ ಕಾಮತ್ ಉಪಸ್ಥಿತರಿದ್ದರು. ತನ್ನ ಗ್ರಾಹಕ ವೃಂದದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿರುವ ಮಹಿಳೆಯರಿಗೆ ಗೌರವ ಸೂಚಿಸುವ ಸಲುವಾಗಿ ಮಾರ್ಚ್ 6ರಿಂದ ಮಾರ್ಚ್ 31ರವರೆಗೆ ಆಭರಣವು ಲೇಡೀಸ್ ಸ್ಪೆಷಲ್ ಕೊಡುಗೆಗಳನ್ನು ನೀಡುತ್ತಿದೆ. ಈ ಅವಧಿಯಲ್ಲಿ ಚಿನ್ನಾಭರಣಗಳ ಖರೀದಿಗೆ ಪ್ರತಿ ಗ್ರಾಂಗೆ ₹150 ತನಕ ನಗದು ಹಿಂಪಡೆಯುವ ಸುವರ್ಣಾವಕಾಶವಿದೆ. ಜೊತೆಗೆ ಬೆಳ್ಳಿ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗ್ರಾಂಗೆ ₹2,000 ನಗದು ಹಿಂಪಡೆಯಬಹುದು. ಪ್ರತಿ ಕ್ಯಾರೆಟ್ ವಜ್ರಕ್ಕೆ ₹7,000 ತನಕ ಆಕರ್ಷಕ ರಿಯಾಯಿತಿ ಇದೆ. ಡಿವಿನಿಟಿಗಳ ಮೇಲೆ ₹5 ರಿಯಾಯಿತಿ ಲಭ್ಯವಿದೆ. ಪ್ಲಾಟಿನಂ ಮತ್ತು ಆಯ್ದ ಬೆಳ್ಳಿ ಆಭರಣಗಳ ಮೇಲೆ ₹10 ರಿಯಾಯಿತಿ ಇರುತ್ತದೆ. ಈ ಕೊಡುಗೆಗಳು ಆಭರಣದ ಎಲ್ಲ 15 ಮಳಿಗೆಗಳಲ್ಲಿ ಉಡುಪಿ, ಶಿವಮೊಗ್ಗ, ಮಂಗಳೂರು, ಕಾರ್ಕಳ, ಹೆಬ್ರಿ, ಕುಂದಾಪುರ, ಬೈಂದೂರು, ಬ್ರಹ್ಮಾವರ, ಚಿಕ್ಕಮಗಳೂರು, ಪಡುಬಿದ್ರಿ, ಕುಮಟಾ, ಬೆಳ್ತಂಗಡಿ, ಸಾಗರ ಮತ್ತು ಪಣಜಿಯಲ್ಲಿ ಮಾರ್ಚ್ 6ರಿಂದ ಮಾರ್ಚ್ 13ರವರೆಗೆ ಲಭ್ಯವಿರುತ್ತದೆ. ಗ್ರಾಹಕರು ಈ ಕೊಡುಗೆಯ ಸದುಪಯೋಗವನ್ನು ಪಡೆದುಕೊಳ್ಳಬಹುದಾಗಿದೆ. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.